ಅಂತೆ, ಕಲ್ಲು ಮಣ್ಣು ಅದರಲ್ಲೆಲ್ಲ. ಕೋಳಿ ಮರಿಗಳು ನೋಡಿ ಅಂತೆ ದೊಡ್ಡ ದೊಡ್ಡದಾಗ್ತಾ ಕೊಡೋದಿಲ್ಲ ಅಂತ ಹೇಳಬಾರ್ದು, ಅದ್ರ ಬದಲಾಗಿ ಬಾಬುದು ಬಾಕ್ಸಿಗೆ ನಾನಿವತ್ತು ಕಾರ್ನ್ ಮಾಡಿ ಕೊಡ್ತಾ ಇದ್ದೀನಿ. ಅವನಿಗೆ ಅದೇ ಇಷ್ಟ. ಅದೇ ಅಪ್ಪ ಯಾವುದಿಷ್ಟ? ಫ್ರೂಟ್ಸಾ? ಅದು ಫ್ರೂಟ್ಸೇ, ಹಾಂ ಇರ್ಬೋದು, ಅದು ಫ್ರೂಟ್ಸೇ ಇರಬೇಕೇನು ಗೊತ್ತಿಲ್ಲ ನನಗೆ. ಓ ಅದು ವೆಜಿಟೇಬಲ್, ಸಾರಿ ಐ ಫಾರ್ಗಾಟ್. ಯಾರಿಗೆಲ್ಲ ಕೊಡ್ತೀರಿ ಈಗ ಕಾರ್ನ್ ತಗೊಂಡೋಗಿ? ಸುಳ್ಳು, ಫ್ರೆಂಡ್ಸಿಗೆ ಕೊರ್ಪುಜಾರಪ್ಪ ಅಂದೆ. ಈಗ ಇನ್ನು ಬೆಸ್ಟ್ ಫ್ರೆಂಡ್ ಯಾರ? ಶರ್ವ ಕೊರ್ಪುಜಾರ. ಯಾಕೆ ಸುಳ್ಳು ಪನ್ಪರ್ ಕೊರ್ಪುಜಿಯಿಂದ ನೋಡಿ ನೋಡಿ ಅವನಿಗೆ ದೋಸೆ ಸಾಕ್ತಾ ಉಂಟು. ಅವ್ನು ಖಾಲಿ ದೋಸೆ ತಿನ್ನೋದು, ಮತ್ತು ಯಾವುದು ತಿಂಡಿ ತಿನ್ನೋದಿಲ್ಲ. ಅವನಿಗೆ ದೋಸೆ ಮಾಡಿ ನಮಗೆ ಏನಾದರೂ ಬೇರೆ ಮಾಡಬೇಕು. ಓಕೆ, ಟೈಮೀಗ 7:30 ಆಯಿತು, ಲೇಟ್ ಆಗ್ತಾ ಬಂತು. 8 o'clock ಅವನಿಗೆ ಹೋಗಬೇಕು. ಹೋಟೆಲ್ ಥರ ಒತ್ತು ಶ್ರಾವಿಗೆ ಅಥವಾ ರವೆ ಶ್ರಾವಿಗೆ ಉಕ್ಕರಿ ಅಥವಾ ಉಪ್ಪಿಟ್ಟು ಬಾತು ಹೇಗೆ ಮಾಡೋದು ಅಂತ ನೋಡಿ. ಇಷ್ಟು ಉದುರಾಗಿ ಬರ್ತದೆ. ನಾನು ಹೇಳಿದ್ದ ಸೇಮ್ ಮೆಥಡನ್ನೇ ನೀವು ಫಾಲೋ ಮಾಡಿದರೆ ಈ ಸಿಂಪಲ್ ಟಿಪ್ಸು ಆ್ಯಡ್ ಮಾಡ್ಕೊಳ್ಳಿ. ಉದುರಾಗಿ ಸೇಮಿಗೆ ಮಾಡಿ ತಿನ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ಹೇಳಿದರೆ, 1 ಬೌಲ್ನಷ್ಟು ಫ್ರೆಶ್ ಕೊಕೊನಟ್ಟು, ಆಮೇಲೆ ಉದ್ದಿನಬೇಳೆ, ಬೇವಿನ ಸೊಪ್ಪು, ಹಸಿಮೆಣಸು 1-2, ಟೊಮೆಟೊ 1-3 ಸಣ್ಣದು, ನೀರುಳ್ಳಿ 1 ದೊಡ್ಡದು, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅಕ್ಕಿದು ಅಥವಾ ರವೆದು ಶಾವಿಗೆ ಪ್ಯಾಕೆಟು. ನಾನಿಲ್ಲಿ ಯಾವ ಬ್ರ್ಯಾಂಡ್ ಆದರೂ ಒಳ್ಳೆಯದಾಗ್ತದೆ. ನಾನಿಲ್ಲಿ ಗಣೇಶ ಬ್ರ್ಯಾಂಡ್ ಅಂತ ಒಂದಿದೆ, ಅದನ್ನು ತಗೊಂಡಿದ್ದೀನಿ. ಆಮೇಲೆ ಸಾಸಿವೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ 1/2 ಲೀಟ್ರಷ್ಟು ನೀರಿಡಿ, ಅಂದರೆ 1:2. ಅಂದರೆ ನೀವು 1 ಕಪ್ಪಷ್ಟು ಶಾಮಿಗೆ ತಗೊಂಡ್ರೆ 2 ಲೋಟಷ್ಟು ನೀರು ಹಾಕಬೇಕಾಗ್ತದೆ. ನಾನಿಲ್ಲಿ 200 ಗ್ರಾಮ್ಸ್ ತೊಗೊಂಡಿದ್ದೀನಿ. 1/2 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ನೀರಿಗೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಎಣ್ಣೆ, ಅರಶಿನ, ಎಣ್ಣೆ ಬದಲು ತುಪ್ಪನೂ ಹಾಕ್ಬೋದು. ಅರಿಶಿನ ಎಲ್ಲ ಹಾಕಿ ಕುದಿ ಬರುವ ತನಕ ಕುದಿಸ್ಬೇಕು ಇದನ್ನು. ಈ ಎಣ್ಣೆ ಹಾಕೋದ್ರಿಂದ ನಿಮ್ಮದು ಸೇಮಿಗೆ ಉದುರಾಗಿ ಬರ್ತದೆ, ಇಲ್ಲಾಂದರೆ ಅಂಟಿಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕಾಗಿ ಎಣ್ಣೆ ಹಾಕಲೇಬೇಕು. ಈಗ ನೋಡಿ ಅಂತೆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಮ್ಮೆಲೆ ನೀವು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಸೇಮಿಗೆಯನ್ನು ಹಾಕ್ತಾ ಹೋಗಿ. ಸ್ವಲ್ಪ ಹಾಕಿ ಸ್ಪೂನಲ್ಲಿ ಟರ್ನ್ ಮಾಡ್ತಾ ಇರಿ. ಇಲ್ಲಿ ನೋಡಿ, ಸ್ಪೂನಲ್ಲಿ ಸ್ವಲ್ಪನೇ ಮಿಕ್ಸಿಂಗ್ ಮಾಡ್ತಾ ಇರಿ. ಆಮೇಲೆ ಸ್ವಲ್ಪ ಉಳಿದಿದ್ದ ರವೆ ಸೇಮಿಗೆ ಇದೆಯಲ್ಲ ಅದನ್ನು ಹಾಕಿ ನೆಕ್ಸ್ಟನ್ನು ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಈ ಸ್ಟೇಜಲ್ಲಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪೆಲ್ಲ ಸರಿ ಇದೆಯಾ ಅಂತ. ಉಪ್ಪೆಲ್ಲಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಅಂತ ಹೇಗೆ ಮಾಡ್ತಿದ್ದೀನಿ ಹಾಗೆ ಮಾಡಿ. ನೀರು ಕುದಿವಾಗಲೇ ಹಾಕಿ. ಇನ್ನೊಂದು 10 ನಿಮಿಷ ಬೇಯಲಿಕ್ಕೆ ಇಡಿ. ಬೆಂದ ಹೀಗೆ ಲಿಡ್ ಮುಚ್ಚಿಡಿ. ನೋಡಿ ಈಗ ಬೇಯ್ತಾ ಬಂತಿದ್ದು ಕಂಪ್ಲೀಟ್. ನಿಮಗೆ ಗೊತ್ತಾಗ್ತದಲ್ಲ ಬೆಂದಿದೆಯಾ ಇಲ್ವಾ ಅಂತ. ಅಲ್ಲಿ ತನಕ ಬೇಯಿಸಿ, ಸಿಮ್ಮಲ್ಲೇ ಇರಲಿ, ಹೈಯಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ನೋಡಿ ನಂದೀಗ ಬೇಯ್ತಾ ಬಂತು. ನೋಡಿ ಅಂತ ಈ ಥರ ಆಗುತ್ತೆ, ಉದುರಾಗಿ ಈಗಲೇ ಕಾಣಿಸ್ತಾ ಇದೆ ನಿಮಗೆ. ಈಗ ಅದನ್ನು ಯಾವುದಾದ್ರು ಒಂದು ಬೌಲಿಗೆ ಹಾಕಿ ಕೋಲ್ಡ್ ನೀರನ್ನು ಹಾಕಿ ಈ ರೀತಿಯಾಗಿ ಅದರ ಮೇಲೇ ಹಾಕಿ. ಕೋಲ್ಡ್ ನೀರು ಬೇಕು, ಅದು ನೀರು ತಣ್ಣಗಿನ ನೀರನ್ನು ಹಾಕಿ. ಫ್ರಿಜ್ಜಿದೆಲ್ಲ ನಾರ್ಮಲ್ ವಾಟ್ರು ಸಾಕ್ತದೆ. ಇವಾಗ ಒಂದು ಬಾಣಲೆ ಇಡಿ ಗ್ಯಾಸಲ್ಲಿ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡುವ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ. ಯಾವುದು ಎಣ್ಣೆ ಆಗ್ತದೆ, ಕೊಕೊನಟ್ ಆಯಿಲ್ ಇಲ್ಲ ಸನ್ಫ್ಲವರ್ ಆಯಿಲ್. ಆಮೇಲೆ ಸಾಸಿವೆ ಸ್ವಲ್ಪ, ಸಾಸಿವೆ ಹಾಕಿದ ಮೇಲೆ ಉದ್ದಿನಬೇಳೆ ಹಾಕಿ 1 3 ಟೀ ಸ್ಪೂನ್. ಇನ್ನು ಕಾಯಿ ಮೆಣಸು, ಹಸಿಮೆಣಸು, ಬೇವಿನ ಸೊಪ್ಪು ಎಲ್ಲ ಹಾಕಿ.
ಇವಾಗ ಇದಕ್ಕೆ ಉಳಿದಿದ್ದ ಟೊಮೆಟೊ, ನೀರುಳ್ಳಿ, ಕಾಯಿಮೆಣಸು, ಬೇವು ಸೊಪ್ಪು ಎಲ್ಲನೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಅದು ಸರಿ ಬೇಯಬೇಕು ಎಣ್ಣೆಯಲ್ಲೇ, ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ. ಈ ಸ್ಟೇಜಲ್ಲಿ ಉಪ್ಪು ಸ್ವಲ್ಪ ನೋಡಿ ಹಾಕಿ. ಬೇಕಿದ್ದರೆ ಇದಕ್ಕೆ ಸಕ್ಕರೆ ಸಹ ಹಾಕ್ಬೋದು, ಸ್ವೀಟ್ ಬೇಕಂತನ್ನೋರು ಶುಗರು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದೀನಿ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ನಾವು ಅದಕ್ಕೆ ನಾವು ಮಾಡಿದ್ವಲ್ಲ ಸೇಮಿಗೆ, ಅದನ್ನು ಆ್ಯಡ್ ಮಾಡಿ ಸಿಮ್ಮಲ್ಲೇ ಇರಲಿ ಗ್ಯಾಸು. ಈಗ ಸರಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಎಷ್ಟು ಉದುರಾಗಿ ಬರ್ತಾಯಿದೆ ಇವಾಗಲೇ. ಈ ಸ್ಟೇಜಲ್ಲಿ ಕರೆಕ್ಟಾಗಿ ಮಿಕ್ಸಿಂಗ್ ಮಾಡಿ ಉಪ್ಪು ಎಲ್ಲ ಟೇಸ್ಟ್ ಮಾಡಿ ನೋಡಿ. ಇವಾಗ ಇದಕ್ಕೆ ನಾವು 1 ಕಪ್ಪಿನಷ್ಟು ತೆಂಗಿನಕಾಯಿ ಇಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಇವತ್ತು ಫ್ರೈಡೇ ಅಲ್ವಾ, ಹಾಗೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಂಗೆ ದೇವಸ್ಥಾನಕ್ಕೆ ಹೋಗೋದು ನೋಡಿ ರೆಡಿ ಆಯಿತು. ನಮ್ಮದು ಕೂಲ್ ಆಗ್ತದೆ. ತುಂಬ ಜನಕ್ಕೂ ಹೀಗೆ ಫೀಲ್ ಆಗ್ತದೇನೋ, ಕಮೆಂಟ್ ಮಾಡಿ. ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು. ನಮ್ಮದು ಬೆಳಿಗ್ಗೆದೆಲ್ಲ ರೂಟೀನ್ ಮುಗೀತು. ಬೆಳಗ್ಗೆ ತಿಂಡಿಗೆ ನಾನು ಸೇಮಿಗೆ ಬಾತ್ ಅಂತ ಹೇಳ್ತಾರಲ್ಲ ಅದು ಮಾಡಿದ್ದೆ. ಮಗನು ಸ್ಕೂಲಿಗೆ ಹೋದ. ಈಗ ಆ್ಯಕ್ಚುಲಿ ನಮ್ಮನೇಲಿ ತೋಟಕ್ಕೆ ಕೆಲಸಕ್ಕೆ ಬಂದಿದ್ದಾರೆ 3 ಜನ. ಹಾಗೆ ಅವರಿಗೆ ಚಹಾ ಮಾಡುವ, ಹಾಲು ಮಾಡುವ ಅಂಥೇಳಿ ಹಾಲು ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿದ್ದು ರೂಟೀನ್ ಸ್ವಲ್ಪ ಬ್ಯುಸಿಯೇ ಇದೆ, ಅದಕ್ಕೆ ಒಂದೊಂದೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೀಗ. Okay, today what you are going to show me? Look. What is that? Gun. Gun. Okay, how to use that one? Like put inside, too much inside. Okay. And then shoot like this. Oh, like this. How many sticks you have? 1, 2, 3, 4, 5, 6, 7. You have 2 guns. Huh? One more gun you have. That one? Blue. Blue. And this one? Yellow. Yellow. Wow, very nice. Show me properly that gun. Wow, very nice color. This. Wow, both are very beautiful. Then I put all the red colors. Okay. And here one orange. Okay. Inside a sky blue. Okay. Inside light blue. Okay. This is light yellow. Hmm? Light yellow. Light yellow. No, this is orange color. And tip is orange color and this is yellow color. Inside. Inside. Okay, okay. Sorry. This one in this side is sky blue. Okay, sky blue color. Ida. Okay, okay. Who brought that one? Huh? Who brought that one? Aja. Ajja brought you. Okay, very nice. Oh, you can play like that only. Kalla police. Huh? No? Kalla police also we can play. Huh. No? With gun. Not a real gun. Huh? Not a real gun. Not a real gun? Yeah. I thought it's a real gun. Oh, like that. She will do. Okay, okay. Once again, you do it to that wall. Huh? I will put that one. Huh? Put this one. This one. Oh, sorry. Okay. Okay, I will shoot. You want to shoot. Okay. Oh, you only shoot it.
ವಾಯ್ಸ್ಗೆ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗಷ್ಟೇ ಚಾಯ್ ಎಲ್ಲ ಮುಗಿಸಿ ಕುತ್ಕೊಂಡಿದ್ದೆ. ಹೀಗೆ ಒಂದು ಬ್ಲಾಗ್ ಮಾಡುವ ಅಂತ ಒಂದು ಟಾಪಿಕ್ ಸಹ ನೆನಪಾಯಿತು ನನಗೆ. ಏನಂತ ಹೇಳಿದರೆ, ಶುಕ್ರವಾರ ಆ್ಯಕ್ಚುಲಿ ಶುಭ ದಿನವೇ. ಆದರೆ ಎಲ್ಲರೂ ನೆನೆಸ್ಕೊಳ್ತಾರೆ ಶುಕ್ರವಾರದ ದಿನ ಹಣ ಕೊಡಬಾರ್ದು ಬೇರೆಯವರಿಗೆ ನಾವು ಅಂತ. ಅದು ಹೌದು, ಹಣ ಮಾತ್ರ ನಾವು ಶುಕ್ರವಾರ ಯಾರಿಗೂ ಸಹ ಎಂಥ ಕಷ್ಟ ಬಂದರೂ ಸಹ ಕೊಡಬಾರ್ದು. ಕೆಲವೊಮ್ಮೆ ಕೇಬಲ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅದು ಇದು ಬರ್ತದೆ, ನೆನಪಿರೋದಿಲ್ಲ ಯಾವ ವಾರ ನಾವು ಹೋಗ್ತಿದ್ದೇವೆ ಅಂತ ಹೇಳಿ. ಸಡನ್ನಾಗಿ ಹೋಗ್ತೀವಿ, ಶುಕ್ರವಾರ ಹೋಗಿ ಕಟ್ ಬರ್ತೀವಿ. ಆಮೇಲೆ ಆ ಮಂತ್ ಏನಾಗುತ್ತೆ ಅಂತ ಹೇಳಿದರೆ, ಏನು ಈ ಖರ್ಚು ಆಗ್ತಾ ಇರ್ತದೆ. ಆದರೆ ಯಾರಿಗೂ ಅದ್ರ ರೀಸನ್ ಗೊತ್ತಿರೋದಿಲ್ಲ, ಯಾಕಂದರೆ ನಾವು ಅದು ಡೇಟ್ ಎಲ್ಲ ನೋಡಿ ಹೋಗಿರೋದಿಲ್ಲ, ಯಾವ ವಾರ ಹಾಗೆ ಹೀಗೆ ಅಂಥೇಳಿ. ಅದು ಆ್ಯಕ್ಚುಲಿ ಶುಕ್ರವಾರ ಬಂದಿದ್ದರೆ ತುಂಬ ಖರ್ಚೇ ಆಗ್ತಾ ಇರ್ತದೆ. ಅದೊಂದು ಕಾಮನ್ನು. ಹಣದ ವ್ಯವಹಾರ ಯಾವುದು ಸಹ ಶುಕ್ರವಾರ ಮಾಡಬಾರ್ದು. ಮೇಯ್ನಾಗಿ ಸಹ ಸಂಜೆ ಹೊತ್ತಿಗೆ ಯಾವ ದಿನವೂ ಸಹ ದುಡ್ಡಿದ್ದು ವ್ಯವಹಾರ ಮಾಡಬಾರ್ದು, ಯಾರಿಗೂ ಕೊಡಲೂಬಾರ್ದು. ಯಾಕೆಂತ ಹೇಳಿದರೆ, ಸಂಜೆ ಹೊತ್ತಿಗೆ ಲಕ್ಷ್ಮಿ ಮನೆ ಒಳಗೆ ಬರ್ತಾ ಇರ್ತಾಳೆ. ಹಾಗಾಗಿ ನಾವು ಲಕ್ಷ್ಮಿನೇ ಮನೆಯಿಂದ ಹೊರಗಡೆ ಕಳಿಸೋದು ಅಷ್ಟು ಸರಿಯಾಗಿರೋದಿಲ್ಲ. ಮತ್ತು ಎಮರ್ಜೆನ್ಸಿ ಬಂದಾಗ ಏನು ಮಾಡಲಿಕ್ಕಾಗೋದಿಲ್ಲ, ಅದೆಲ್ಲ ಹೇಳಿ ಕೇಳಿ ನಾವು ದಿನ ನೋಡಿ ಮಾಡಲಿಕ್ಕಾಗ್ತದ. ಈಗಂದರೆ ಮೆಡಿಸಿನಿದ್ದು ಯಾರಿಗಾದರೂ ಹುಷಾರಿಲ್ಲ, ಅವಾಗೆಲ್ಲ ನಾವು ಖರ್ಚು ಮಾಡಲಿಕ್ಕೆ ಬೇಕಾಗ್ತದೆ. ಅದಕ್ಕೆಲ್ಲ ನಾವು ಇವತ್ತು ಶುಕ್ರವಾರ ಮಂಗಳವಾರ ಅದೆಲ್ಲ ನೋಡಿ ಮಾಡಲಿಕ್ಕೂ ಆಗೋದಿಲ್ಲ. ಅದೊಂದಂತೂ ಕಾಮನ್, ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಇನ್ನೊಂದಂತ ಹೇಳಿದರೆ, ಈಗ ನಾನು ಹೇಳೋದು ಉಪ್ಪು ಸಹ ಹಾಗೆ. ನಾವು ಶುಕ್ರವಾರ ದಿನ ಎಷ್ಟೇ ಎಮರ್ಜೆನ್ಸಿ ಇದ್ದರೂ ಬೇರೆಯವರಿಗೆ ಕೊಡಬಾರ್ದು. ಕೆಲವರಂದರೆ ನೇಬರ್ಸ್ ಎಲ್ಲ ಇರ್ತಾರೆ, ಅವಾಗ ಅವ್ರನ್ನ ಹೇಳ್ತಾರೆ, ಅಯ್ಯೋ ಅಡುಗೆ ಮಾಡ್ಲಿಕ್ಕೆ ಹೋದೆ, ಉಪ್ಪು ಖಾಲಿಯಾಗಿದ್ದು ನಂಗೆ ಗೊತ್ತೇ ಆಗಲಿಲ್ಲ, ಸ್ವಲ್ಪ ಉಪ್ಪು ಕೊಡ್ತೀರಾ ಅಂತ ಹೇಳಿ. ನಾವು ಸಹ ಉಪ್ಪಲ್ವಾ, ಅದರಲ್ಲೇ ಏನು ದೊಡ್ಡ ವಿಷಯ ಇದೆ ಪಾಪ, ಅಂದರೆ ತುಂಬ ಕ್ಲೋಸ್ ಇರ್ತೀವಲ್ಲ, ಉಪ್ಪು ಕೊಡೋದಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅಂದರೆ ನಾವು ಕೊಡೋದಿಲ್ಲ ಅಂತ ಹೇಳಬಾರ್ದು. ಅದ್ರ ಬದಲಾಗಿ ಸ್ವಲ್ಪ ನಮ್ಮಲ್ಲಿ ಸಹ ಖಾಲಿಯಾಗಿದೆ, ನಾನು ಅಡುಗೆಗೀಗ ಹಾಕಿದ್ದಷ್ಟೇ ಹಾಗೆ ಅಂತ ಹೇಳಿದರೆ ರಿಲೇಷನ್ಶಿಪ್ಪು ಹಾಳಾಗೋದಿಲ್ಲ, ಉಪ್ಪು ಕೊಟ್ಟಾಗೆ ಆಗೋದಿಲ್ಲ. ಇದರಿಂದ ನಾವು ಒಂದು ಉಪ್ಪನ್ನು ಯಾವ ಸಮಯದಲ್ಲೂ ಸಹ ಶುಕ್ರವಾರ ಮೇಯ್ನಾಗಿ ಕೊಡಲೇಬೇಡಿ. ಮತ್ತು ಬೇರೆ ದಿನ ಆದರೂ ಕೊಡ್ಬೋದು, ಪರವಾಗಿಲ್ಲ. ಇನ್ನೊಂದು ಹೇಳಿದರೆ, ಇದು ಅರಶಿನ ಬರ್ತದಲ್ಲ, ಅರಶಿನೂ ಹಾಗೆ. ನಾವು ಶುಕ್ರವಾರ ದಿನ ಯಾರಿಗೂ ಸಹ ಕೊಡಬಾರ್ದು. ಆ ದಿನ ಅಂದರೆ ಅರಶಿನ ಒಂಥರ ಇದು ಲಕ್ಷ್ಮೀದೇ ಒಂದು ಅಂಶ ಅಲ್ವಾ, ಅದಕ್ಕೆ ನಾವು ಶುಕ್ರವಾರ ದಿನ ಅದನ್ನು ಸಹ ಯಾರಿಗೂ ಸಹ ಕೊಡಬಾರ್ದು. ಎಷ್ಟೇ ಎಮರ್ಜೆನ್ಸಿ ಇದ್ದರೂ ಹೇಗಾದರೂ ಅವಾಯ್ಡ್ ಮಾಡಬೇಕು. ಇದೆರಡು ವಸ್ತನ್ನು ಆದಷ್ಟು ಶುಕ್ರವಾರ ದಿನ ಕೊಡಬೇಡಿ. ಮತ್ತು ಎಮರ್ಜೆನ್ಸಿ ಅಂತ ಬಂದಾಗ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅಷ್ಟು ಎಮರ್ಜೆನ್ಸಿ ಬಂದರೆ ಮಾತ್ರ, ಬೇರೆ ಆಪ್ಷನ್ ಇಲ್ಲ ಅಂದಾಗ ಕೊಡ್ಬೋದು. ಆದರೂ ಆದಷ್ಟು ತಳ್ಳಿ, ಶುಕ್ರವಾರ ದಿನ ಈ ಎರಡು ವಸ್ತನ್ನು ಕೊಡಲೇಬೇಡಿ. ಹಣ ಕೊಟ್ಟರೂ ಪರವಾಗಿಲ್ಲ ಏನೋ, ಇದೆರಡು ವಸ್ತುವನ್ನಂತೂ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಶುಕ್ರವಾರ ಅಂತೂ ತುಂಬ ಹಾಳಾಗ್ತದೆ, ಮನೆಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸು ಆಗ್ತದೆ. ಆಮೇಲೆ ನಿಮ್ಗೆ ಗೊತ್ತಿರೋದಿಲ್ಲ, ಅಂದರೆ ಯಾಕೆ ಇದು ಪ್ರಾಬ್ಲಮ್ ಇಷ್ಟು ಸ್ಟಾರ್ಟ್ ಆಗಿದೆ, ಈ ಮಂತ್ ತುಂಬ ಖರ್ಚಾಗ್ತಾ ಇದೆ ಅಂತ ನೀವು ನೆನೆಸ್ತಾ ಇರ್ತೀರಿ. ಆದರೆ ಗೊತ್ತಿಲ್ಲದೆಯೋ ನೀವು ಇದು ವಸ್ತುವನ್ನು ಕೊಟ್ಟಿರ್ತೀರಿ ಬೇರೆಯವರಿಗೆ, ಅದರಿಂದನೇ ನಿಮಗೆ ತುಂಬ ಖರ್ಚು ಬರ್ತಾ ಇರ್ತದೆ. ಹಾಗಾಗಿ ಇದೊಂದು ಸಣ್ಣ ಸಲಹೆ, ಯಾರಿಗೂ ಸಹ ಈ ಎರಡು ವಸ್ತುವನ್ನು ಕೊಡಲೇಬೇಡಿ ನೀವು ಶುಕ್ರವಾರ ದಿನ. ಬಾಕಿ ಉಳಿದ ದಿನ ಕೊಟ್ಟರೆ ಪರವಾಗಿಲ್ಲ. ಕೋಳಿ ಮರಿಗಳು ನೋಡಿ ಅಂತೆ ದೊಡ್ಡದಾಗ್ತಾ ಬಂದಿದೆ, ಚೆಂದಾಗತ್ತೆ, ಖುಷಿಯಾಗುತ್ತೆ. ನನಗೆ ಚಿಕ್ಸ್ ಅಂದರೆ ತುಂಬ ಇಷ್ಟ, ಅದ್ರ ಸೌಂಡ್ ಇಷ್ಟ, ಚುಯ್ ಅಂತ ಹೇಳ್ತಾ ಇರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ನೋಡಿ ಅಂತಂದ್ರೆ ಐಸ್ ಎಲ್ಲ ಎಷ್ಟು ಚೆಂದ, ಒಳ್ಳೆ ಡ್ರಾಯಿಂಗ್ ಮಾಡಿದಾಗೆ ಇರ್ತದಲ್ಲ, ಎಷ್ಟು ಚೆನ್ನಾಗಿದೆ. ಅಮ್ಮ ನೋಡಿ ಅಂತ ಜೋರಿದ್ದಾಳೆ, ಮುಟ್ಟಿದ್ರೆ ಅಷ್ಟೇ ಕಚ್ತಾಳೆ ಅವಳು. ಚೆನ್ನಾಗಿದೆ. ನಾನೇನೋ ಫುಡ್ ಹಾಕ್ತೀನಿ ಅಂತ ಎಲ್ಲ ಹತ್ರ ಓಡ್ಕೊಂಡು ಬಂದಿದೆ ಪಾಪ. ಫುಡ್ಡು ಅಪ್ಪು 24 hours ಬೇಕಿದ್ರು ಹಾಕ್ತಾ ಇರ್ತಾನೆ, ಅವನಿಗೆ ಅದೇ ಕೆಲಸ. ಏಯ್ ವಾವ್, ಬಾಬರ್ಡೆ ಹೀರೋನ ಲೆಕ್ಕ ಸೈಕಲ್ ಬಿಡೋದು.
ಹ್ಞೂ or something is. ವಾ ವೆರಿ ನೈಸ್. This is bell. ಓ ದಟ್ ಈಸ್ ಬೆಲ್. Silver gold. ಸಿಲ್ವರ್ ಗೋಲ್ಡಾ? Huh. ವಾ. You can turn also. ಹ್ಞೂ. Like this. Turn. ಟರ್ನ್ ಆಲ್ಸೋ. Ah. ದಾದಾ ಎಂತದಾ ನಿಂದು? Push ಮಾಡು. ಪುಷ್ ಮಾಡ್ತೇನೆ ಈಗ ನಿಮಗೆ. ಉದಾಸೀನ ಉಂಟು ಈ ಲೋಕದು ನಿಮಗೆ. ಇವ್ನು ನೋಡಿ ಅಂತೆ ಕಲ್ಲು ಮಣ್ಣು ಅದರಲ್ಲೆಲ್ಲ ಆಟ ಆಡೋದು ಅಂದರೆ ಭಾರಿ ಇಷ್ಟ. ಅದು ಒಂಥರ ಒಳ್ಳೇದಾಯ್ತು. ಇಲ್ಲರ ಮೊಬೈಲ್ ಬೇಕಂತ ಕೂತ್ರೆ ಮಕ್ಕಳು ಹೇಳೋದು ಇಲ್ಲ ಈಗಿದ್ದು. ಇವನಿಗೂ ಮೊದಲೊಮ್ಮೆ ಹಾಗೆ ಇದ್ದಿತ್ತು, ಜೋರು ಮೊಬೈಲ್ ಇದ್ದು, ಸ್ವಲ್ಪ ಅವಾಯ್ಡ್ ಮಾಡಿದೆ. ಅದಕ್ಕೆ ಈಗ ಹೊರಗಡೆ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇಲ್ಲಾಂದರೆ ಇವನು ಸಹ ಅಷ್ಟೇ ಮೊಬೈಲು ಟ್ಯಾಬ್ ಅಂತ ಇದ್ದಿದ್ದ. ಈಗ ಅದನ್ನೆಲ್ಲ ತೆಗೆದು ಒಳಗಿಟ್ಟಿದ್ದೇವೆ. ಹಾಗಾಗಿ ಸ್ವಲ್ಪ ಹೊರಗಡೆ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅನ್ನ ಬೇಕಾ? ಸ್ವಲ್ಪ ನೋಡ್ಕೊಳ್ಳೋದು ಕಷ್ಟ ಆಗ್ತದೆ, ಆದರೂ ಪರವಾಗಿಲ್ಲ, ಆ್ಯಕ್ಟಿವ್ ಆಗಿರ್ತಾನಲ್ಲ. ನಿಮ್ಮ ಮಕ್ಕಳಿಗೂ ಹೀಗೆ ಎಂಗೇಜ್ ಮಾಡಿಬಿಡಿ ಯಾವುದಾದ್ರು ಹೊರಗೆ ಗೇಮಲ್ಲಿ. ಮೊಬೈಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅವಾಗ. ಒಂದು 2 ದಿನ ಕಷ್ಟ ಆಗುತ್ತೆ, ಆಮೇಲೆ ಅವರು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಓಕೆ, ಇವತ್ತಿದು ಬ್ಲಾಗ್ ಇಲ್ಲಿಗೆ ಮುಗೀತು. ನಾಳೆ ದಿನ ಇನ್ನೊಂದು ಬ್ಲಾಗ್ ಒಟ್ಟಿಗೆ ಸಿಕ್ಕುವ, ನಾನು ಮತ್ತು ಅಪ್ಪು. ಓಕೆ, ಬಾಯ್, ಟೇಕ್ ಕೇರ್.